ಆಗಿರುವಂತಹ ವಿಶ್ವನಾಥ್ ಬೈರಂಗೋಲೆ ನಿನ್ನೆ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಯಾಗಿ ನಮ್ಮೆಲ್ಲರಿಗೆ ಜನಮೆಚ್ಚುಗೆ ಅಧಿಕಾರಿ ಆಗಿದ್ದಾರೆ. ಹಾಗೂ ಅವರ ಶ್ರೀಮತಿ ಪ್ರಫುಲ್ಲ LSS ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಂತಹ ಈ ದಂಪತಿಗಳಿಗೆ ಕ್ಷೇತ್ರದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಆತ್ಮೀಯರು ನಮ್ಮ ಗ್ರಾಮದವರಾದಂಥ ಸಮೀಪದ ಕಚ್ಚನೆಯಲ್ಲಿ ವಾಸವಾಗಿ ಹೊಸಗಡಿಯಲ್ಲಿ ಉದ್ಯಮವನ್ನು ನಡೆಸುತ್ತಿರುವಂತಹ ಆತ್ಮೀಯರಾದ ದಾಮೋದರ್ ಭಟ್ ಹಾಗೂ ಶೈಲಶ್ರೀಯವರು ನಮ್ಮ ಶಿಶು ಮಂದಿರದ ಪೋಷಕರಾಗಿ ಮೌನವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಧಾನಿಯಾಗಿ ನಮ್ಮೊಟ್ಟಿಗೆ ಎಲ್ಲ ಕಾರ್ಯಕ್ರಮ ಇರುವಂತಹ ದಂಪತಿಗಳನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಕ್ಷೇತ್ರದ ಪರವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ನಮ್ಮ ಹಿರಿಯರು ಯಕ್ಷಗಾನದಲ್ಲಿ ನಮ್ಮ ಗುರುಕು ಸಮಾನರಾದವರು ಮಹಾಬಲ ಶೆಟ್ಟಿ ಕಾರಂತರಪ್ಪ ನಾವು ಅನೇಕ ವರ್ಷಗಳವರೆಗೆ ಯಕ್ಷಗಾನದಲ್ಲಿ ಒಂದೇ ವೇದಿಕೆಯಲ್ಲಿ ವೇಷ ಮಾಡಿದವರು. ಅಂತಹ ಹಿರಿಯರಾದಂಥ ಮಹಾಬಲ ಶೆಟ್ಟಣ್ಣ ಈ ಕಾರ್ಯಕ್ರಮ ಮಹಾಬಲ ಶೆಟ್ಟಣ್ಣ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಗುಲಾಬಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಬೇಕಾದರೆ ಒಬ್ಬ ಖ್ಯಾತ ಕಲಾವಿದರು ಅದಕ್ಕೆ ಬೇಕಾಗಿದೆ. ಅಂತಹ ಜಿಲ್ಲೆಯಲ್ಲಿ ಹೆಸರಾದ ನಮ್ಮ ತಲಪಾಡಿಗೆ ಒಂದು ಹೆಸರನ್ನು ಗಳಿಸಿಕೊಟ್ಟಂತ ತಲಪಾಡಿಯ ಸದಾಶಿವ ಆಗ ಇವರು ಯಕ್ಷಗಾನದಲ್ಲಿ ಅತ್ಯಂತ ಪರಿಣಿತರಾಗಿ ಈಗಾಗಲೇ ಅತ್ಯಂತ ಹೆಸರುವಾಸಿಯಾಗಿದ್ದಾರೆ. ಅಂತಹ ಸದಾಶಿವ ಅವರನ್ನು ಈ ಕಾರ್ಯಕ್ರಮಕ್ಕೆ ಈ ಪ್ರವಚನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಹಾಗೆಯೇ ಅವರ ಸಹೋದರ ಕಟೀಲು ಮೇಳದ ಮೂರನೇ ಮೇಳದಲ್ಲಿ ಭಾಗವತರಾಗಿ ಖ್ಯಾತಿಯನ್ನು ಪಡೆದಿರುವಂತಹ ದೇವಿ ಪ್ರಸಾದ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರವಚನಕ್ಕಾಗಿ ಸ್ವಾಗತ ಮಾಡುತ್ತಿದ್ದೇನೆ. ಹಾಗೆ ಇಲ್ಲಿ ಬಂದಂತ ನಮ್ಮ ಊರಿನ ಹಿರಿಯರು ಹಾಗೂ ತಾಯಂದಿರು, ಆಡಳಿತ ಮಂಡಲ ಸದಸ್ಯರು, ಹಾಗೆ ಮಾಧ್ಯಮ ಮಿತ್ರರು ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಬಂದಂತ ದಂಪತಿಗಳು ದೀಪವನ್ನು ಉರಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೀನಿ. ನಡೆಯುತ್ತಾ ಇರುವಂತಹ ಈ ಒಂದು ವಾಲ್ಮೀಕಿ ರಾಮಾಯಣ ಪಾರಾಯಣ ಕಾರ್ಯಕ್ರಮ, ಇದರ ಅಂಗವಾಗಿ ಈ ಬಗ್ಗೆ ದಂಪತಿಗಳನ್ನು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ಅವಕಾಶ ನೀಡಬೇಕು. ಪ್ರಪ್ರಥಮವಾಗಿ ಎಲ್ಲರಿಗೂ ವಂದಿಸಿದ ನಮ್ಮ ಈ ನೆಲದಲ್ಲಿ ನಮ್ಮ ನಂಬಿಕೆಗಳಿವೆ. ಈ ಆದಿ ತಿಂಗಳಲ್ಲಿ ಒಂದು ವಿಶಿಷ್ಟ ತಿಂಗಳು, ಅದು ನಮ್ಮ ಪೂರ್ವಿಕರು ಒಂದಿಷ್ಟು ಚಾಲನೆಯಲ್ಲಿರುವಂಥ ನಮ್ಮ ಐದಂಥ ನಮ್ಮ ಹಿರಿಯರು ಚಾಲನೆಯಲ್ಲಿರುವಂತಹ ದಿನಗಳಲ್ಲಿ ನಾವೆಲ್ಲ ಈ ರಾಮಾಯಣ ಮಹಾಭಾರತ ಇಂಥ ಕಥೆಗಳನ್ನು ಪಾರಾಯಣ ಮಾಡಿಕೊಂಡು ಈ ಜಗತ್ತಿಗೆ ಮಂಗಳವನ್ನು ಮಾಡಲಿಕ್ಕೆ ನಮ್ಮದೇ ಆದ ಕೃತ್ಯವನ್ನು ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ನಡೆಯುತ್ತದೆ. ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು